ತುಳು ರಂಗಭೂಮಿಯಲ್ಲಿ 2 ದಶಕಗಳಿಂದ ನಿರಂತರ ನಾಟಕ ಪ್ರದರ್ಶನ ನೀಡುತ್ತಿರುವ ಗಡಿನಾಡು ಮಂಜೇಶ್ವರದ ಶಾರದಾ ಕಲಾ ಆರ್ಟ್ಸ್ ಇದರ ಐಸಿರಿ ತಂಡದ ಮಲ್ಲ ಸಂಗತಿಯೇ ಅತ್ತು ಎಂಬ ಹೊಸ ನಾಟಕದ ಮುಹೂರ್ತ ಅದ್ದೂರಿಯಾಗಿ ನಡೆಯಿತು. ಈ ಕುರಿತ ಒಂದು ಸ್ಟೋರಿ ಇಲ್ಲಿದೆ. ಶಾರದಾ ಕಲಾ ಆರ್ಟ್ಸ್ ಗಡಿನಾಡಿನ ಕಲಾ ಸಂಸ್ಥೆಯ ಐಸಿರಿ ತಂಡದ ಮಲ್ಲ ಸಂಗತಿಯೇ ಅತ್ತು ನಾಟಕದ ಮುಹೂರ್ತ ಕಡಂಬಾರು ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ನಡೆಯಿತು. ತಂಡದ ವ್ಯವಸ್ಥಾಪಕ ಕೃಷ್ಣಜಿ ಮಂಜೇಶ್ವರ ಅವರ ನೇತೃತ್ವದಲ್ಲಿ ಐಸಿರಿ ತಂಡ ಅದ್ಭುತ ನಾಟಕಗಳನ್ನು ಜನತೆಗೆ ನೀಡುತ್ತಾ ಬಂದಿದೆ. ಈಗಾಗಲೇ ಪ್ರದರ್ಶಿತಗೊಂಡ ಅನೇಕ ನಾಟಕಗಳು ಶತಪ್ರದರ್ಶನ ಕಂಡಿವೆ. ಪ್ರತಿಭಾನ್ವಿತ ಕಲಾವಿದರನ್ನು ಹೊಂದಿರುವ ಐಸಿರಿ ತಂಡದ ಹೊಸ ನಾಟಕದ ಬಗ್ಗೆ ಕಲಾಭಿಮಾನಿಗಳು ಬಹಳ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ನಮ್ಮ ಕಡಂಬಾರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನಡು ಶಾರದಾ ತಂಡದ ಐಸಿರಿ ಕಲಾವಿದರನ್ನ ಹೊಸ ನಾಟಕದ ಮುಹೂರ್ತಾಂಡ್ ಮಲ್ಲ ಸಂಗತಿ ಎತ್ ರಾಜೇಶ್ ಮೊಗಲಿ ಮೇರೆ ಬರತಿರಂಚಿನ ಅಂಚನೆ JP ತುಮಿನಾಡು ಮೇರೆ ನಿರ್ದೇಶನ ಮಲ್ಪುನಂಚಿನ ಹೊಸ ನಾಟಕ ಬಹುಶಃ ಇನ್ನು ಶಾರದಾ ತಂಡಕ್ಕೆ 25 ವರ್ಷ ನಡ್ತೊಂದುಂಡು. ಅಂಚನೆ ಐಸಿರಿ ತಂಡ 5ನೇ ವರ್ಷಗೂ ಪಾದಾರ್ಪಣೆ ಮಾಡ್ತೊಂದುಂಡು. ಈ ಸಂದರ್ಭಡು ಕಲಾಭಿಮಾನಿಗಳು ಈತು ವರ್ಷ ಈ 2 ತಂಡಗಳ ಎಡ್ಡೆ ರೀತಿಯ ಸಪೋರ್ಟ್ನು ಕೊಡ್ತಾರೆ, ಮಲ್ಲ ಮಟ್ಟದ ಸಹಕಾರ ಕೊಡ್ತಾರೆ. ಒಂಜಾತ್ ಕಲಾವಿದರು ಬುಲೆಯರ ಕಾರಣ ನಿಗಳು ಮಾತಿರಲ್ಲ. ಅಂಚನೆ ಐಸಿರಿ ತಂಡ ರೆಡ್ಡೆ ಕಲಾವಿದರು ಉಳ್ಳೇರು. ಅನಿಲ್ ಬೋಳಾದುಪ್ಪು, ಪುಷ್ಪರಾಜ್ ಬೋಳಾರದುಪ್ಪು, ರವಿ ರಾಮಕುಂಜ ಆದುಪ್ಪು, ಅಂಚನೆ ಅಶೋಕ್ ಪೇಕರ್ ಆದುಪ್ಪು, ಅಂಚನೆ ಒಂಜಾತ್ ಕಲಾವಿದರು ಈ ಒಂಜಿ ತಂಡಡು ಉಳ್ಳೇರು. ಸೊ ಹೊಸ ನಾಟಕ ಆಯ್ನಾತಿ ಬೇಗ ನಿಖಲ ದುಂಬು ಎಂಕಲು ಬರಂದುಲ್ಲ. ಪುಷ್ಪರಾಜ್ ಬೊಳ್ಳೂರು, ರವಿರಾಮ ಕುಂಚ, ಪಿಂಕಿ ರಾಣಿ, ಅಶೋಕ್ ಬೇಕೂರು ಸೇರಿದಂತೆ ತುಳುನಾಡಿನಲ್ಲೇ ಮನೆ ಮಾತಾಗಿರುವ ಕಲಾವಿದರು ಈ ತಂಡದಲ್ಲಿದ್ದಾರೆ. ಸಿನಿಮಾ ರಂಗದಲ್ಲೂ ಮಿಂಚಿರುವ ನಟರ ತಂಡ ಐಸಿರಿಯ ಪ್ಲಸ್ ಪಾಯಿಂಟ್. ಹೀಗಾಗಿ ಮಲ್ಲ ಸಂಗತಿ ಅತ್ತೆ ನಾಟಕ ತುಳು ರಂಗಭೂಮಿಯಲ್ಲಿ ಹೊಸ ಸಂಗತಿ ಸೃಷ್ಟಿ ಮಾಡೋದು ಗ್ಯಾರಂಟಿ. ಮಂತ್ರ ನಮಸ್ಕಾರ. ಎನ್ನಿಕಲ ಮೋಕಿದ ರವಿ ರಾಮಕುಂಜ ಐಸಿರಿ ತಂಡದ ಏನಂಜಿ ಹಾಸ್ಯ ಕಲಾವಿದೆ ಬಂದಲ್ಲ ಎಂಕ್ಲ ಈ ವರ್ಷದ ನಾಟಕ ಮಲ್ಲ ಸಂಗತಿ ಅತ್ತು ಅಂಚ ಈ ಮಲ್ಲ ಸಂಗತಿ ಅತ್ತು ನಾಟಕ ಎಂಕ್ಲ ನಿಕ್ಲನ ಬಂಜಿ ನಿಲಿಕೆ ತಿಳಿಪಾರ ಬರೋದಿಲ್ಲ. ಪ್ರತಿ ವರ್ಷದ ಲೆಕ್ಕ ನಿಕ್ಲ ಸಪೋರ್ಟ್ ಕೊರೋದಿಲ್ಲ. ನನ್ನೆಲ್ಲ ದುಂಬಾಗ್ಲ ಎಂಕ್ಲ ಸಪೋರ್ಟ್ ಮಾಡ್ತದೆ ಆಶೀರ್ವಾದ ಮಲ್ಪಡ ಬಂದಿಕ್ಕೆ ಏನಂತಾರೆ ಎನ್ನಿಕಲ ರವಿ ರಾಮಕುಂಜ ಮಾಂತ್ರಿಗಳ ಸೊನ್ನೆ. ಹೊಸ ನಾಟಕವು 100 ಪ್ರದರ್ಶನ ಕಾಣಲಿ ಎಂಬುದು ಕಲಾಭಿಮಾನಿಗಳ ಹಾರೈಕೆ. ನ್ಯೂಸ್ ಡೆಸ್ಕ್, ಸ್ಪಂದನ ಟಿವಿ, ಉಡುಪಿ.